ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೈಕೋ ಪ್ರದೇಶದ ರಸ್ತೆಗೆ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಂಜೂರಾದ 29 ಲಕ್ಷ ಅನುದಾನದಡಿ 580 ಮೀಟರ್ ಉದ್ದದ ಕಾಂಕ್ರೀಟೀಕರಣಗೊಂಡ ರಸ್ತೆಯನ್ನು ಉದ್ಘಾಟಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಬಿಎಂ ಫಾರೂಕ್ ಕೈಕೋ ಕಾಂಕ್ರೀಟೀಕರಣ ರಸ್ತೆಗೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಕೈಕೋ ರಸ್ತೆ ಹಲವು ವರ್ಷಗಳಿಂದ ಹದಗೆಟ್ಟು ಪರಿಸರದ ಜನತೆಗೆ ಹೋಗಲು ಅನಾನುಕೂಲವಾಗಿತ್ತು. ಈ ಭಾಗದ ನಗರಸಭೆ ಸದಸ್ಯರ ಹಾಗೂ ಸ್ಥಳೀಯರ ಬೇಡಿಕೆಯನ್ನು ಮನಗಂಡು 2 ತಿಂಗಳ ಹಿಂದೆಯಷ್ಟೇ ಅನುದಾನವನ್ನು ಮಂಜೂರು ಮಾಡಿದ್ದೆನು. ಅದರಂತೆ ಗುತ್ತಿಗೆದಾರರ ಶ್ರಮದಿಂದ ವೇಗವಾಗಿ ಅಚ್ಚುಕಟ್ಟಾಗಿ ರಸ್ತೆ ನಿರ್ಮಾಣವಾಗಿದೆ ಎಂದು ಹೇಳಿದರು. ಇವತ್ತು ನನ್ನ ಈ ಶಾಸಕರ ಅನುದಾನದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಸುಮಾರು 600 ಮೀಟರ್ ಉದ್ದದ ಈ ರಸ್ತೆಯನ್ನು ಸಾರ್ವಜನಿಕರಿಗೆ ಅರ್ಪಿಸಲಾಗಿದೆ. ಈಗ ಭಾಳ ಒಂದು ರಸ್ತೆ ಕಂಡೀಷನಲ್ಲಿ ಸ್ಥಿತಿಯಲ್ಲಿ ಈ ರಸ್ತೆ ಇತ್ತು. ಇದಕ್ಕೆ ಒಂದು ಕಾಂಕ್ರೀಟ್ ರಸ್ತೆ ಸ್ಥಳೀಯರ ಬೇಡಿಕೆ ಕೂಡ ಇತ್ತು. ಒಂದು ಸಾರ್ವಜನಿಕರಲ್ಲಿ ಈ ಒಂದು ರಸ್ತೆಯನ್ನು ನಾನು ಉದ್ಘಾಟಿಸಿ ಮಾಡಿದ್ದೀನಿ. ನಮ್ಮ ಸ್ಥಳೀಯ ಶಾಸಕರಾದ ಕೌನ್ಸಿಲರಾದ ಬಶೀರ್ ಅವರು ಮತ್ತು ಅವರ ಕೆಲವು ಇಬ್ರಾಹಿಂ ಮತ್ತು ಇವರ ಎಲ್ಲರೂ ಸೇರಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಅದೊಂದು ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಹೇಳಿ ಭಾಳ ಕಷ್ಟದಲ್ಲಿತ್ತು. ಇವತ್ತು ಹೋಗು ಬರಲಿಕ್ಕೆ ಭಾಳ ಅನಾನುಕೂಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ರಸ್ತೆಯನ್ನು ಅಭಿವೃದ್ಧಿಸಿ ಇವತ್ತು ಭಾಳ ಒಂದು ಸ್ವಿಫ್ಟ್ ಸಮಯದಲ್ಲಿ ಬಹುಶಃ ನಾನು 2 ತಿಂಗಳ ಮುಂಚೆ ಇದಕ್ಕೆ ಒಂದು ಅಂಕಿತವನ್ನು ನೀಡಿದೆ. ಇಮಿಡಿಯೇಟ್ ಅದು ನಮ್ಮ ಕಾಂಟ್ರಾಕ್ಟರ್ ಮಕ್ಬೂಲ್ನವರು ಭಾಳ ಸ್ಪೀಡಾಗಿ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇಷ್ಟೊಂದಿದೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವತ್ತು ನಾವು ಈ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಪಕ್ಷಾತೀತ ಇರಬಾರದು. ಅದು ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಅಭಿವೃದ್ಧಿಗಾಗಿ ನಾವು ಉತ್ತಮ ಕೆಲಸ ಮಾಡಿ ನಮ್ಮ ಜವಾಬ್ದಾರಿ ಇರುತ್ತೆ. ಇದು ನನ್ನ ಪರಿಸರ, ನನ್ನದೇ ಆದಂಥ ಒಂದು ಕ್ಷೇತ್ರ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿಯನ್ನು ನಾನು ಒತ್ತು ಕೊಡ್ತಾ ಇದ್ದೀನಿ. ಅಭಿವೃದ್ಧಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಈ ಸಂದರ್ಭ ಸ್ಥಳೀಯ ಸದಸ್ಯ ಬಶೀರ್ ಹಾಗೂ ನಗರಸಭೆಯ ಸದಸ್ಯರುಗಳಾದ ಜಬ್ಬಾರ್, ಖಲೀಲ್, ಅಸ್ಗರ್ ಅಲಿ, ಜೆಡಿಎಸ್ ಮುಖಂಡ ಇಬ್ರಾಹಿಂ ತವಕಲ್, ರಿಫಾಯಿ, ಮಸೀದಿ ಅಧ್ಯಕ್ಷ ಲತೀಫ್, ಸಮಿತಿಯ ಸದಸ್ಯರಾದ ಕುಂಜಿಮೋನು, ಲತೀಫ್ ಮೊದಲಾದವರು ಉಪಸ್ಥಿತರಿದ್ದರು.